ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚಂಪಾಷಷ್ಠಿ ಜಾತ್ರೆ ನಡೆಯುತ್ತಿದ್ದು ತೈಲಾಭ್ಯಂಜನ ಮತ್ತು ಪಂಚಮಿ ರಥೋತ್ಸವ ನಡೆಯಲಿದೆ. ರಾತ್ರಿ ಪಲ್ಲಕ್ಕಿ ಉತ್ಸವ ಮತ್ತು ಬಂಡಿ ಉತ್ಸವ ಜರುಗಲಿದೆ. ಆ ಬಳಿಕ ದೇವರು ಪಂಚಮಿ ರಥದಲ್ಲಿ ಕಾಶಿಕಟ್ಟೆ ಗಣೇಶನ ಸನ್ನಿಧಿಗೆ ತೆರಳಿ ಸವಾರಿ ಮಂಟಪದಲ್ಲಿ ಕಟ್ಟೆ ಪೂಜೆ ನಡೆಯಲಿದೆ. ಆ ಬಳಿಕ ಆಕರ್ಷಕ ಸುಡುಮದ್ದಿನ ಪ್ರದರ್ಶನ ಕೂಡ ನಡೆಯಲಿದೆ. ಭಕ್ತರು ಕಾತುರದಿಂದ ಈ ಸನ್ನಿವೇಶಕ್ಕೆ ಕಾಯ್ತಾ ಇದ್ದಾರೆ. ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ದೇವಳದ ಆಡಳಿತಾಧಿಕಾರಿ ಡಾಕ್ಟರ್ ಯತೀಶ್ ಉಳ್ಳಾಲ್ ಅವರು ಆದೇಶಿಸಿದ್ದಾರೆ. ಇನ್ನು ಭಾನುವಾರ ನಡೆಯಲಿರುವ ಷಷ್ಠಿ ಕಾರ್ಯಕ್ರಮದ ಪ್ರಯುಕ್ತ ಶುಕ್ರವಾರ ಕ್ಷೇತ್ರ ಪುರೋಹಿತ ವೇದಮೂರ್ತಿ ಮಧುಸೂದನ ಕಲ್ಲುರಾಯ ಅವರು ಶಿಖರ ಮುಹೂರ್ತ ಪೂಜೆಯನ್ನ ನೆರವೇರಿಸಿದ್ರು. ಆ ಬಳಿಕ ಸ್ಥಳೀಯ ಮಲೆಕುಡಿಯ ಜನಾಂಗದವರು ಈ ಶಿಖರವನ್ನ ಬ್ರಹ್ಮರಥಕ್ಕೆ ಅಳವಡಿಸಿದ್ರು. ಈ ಸಂದರ್ಭ ಮಲೆಕುಡಿಯ ಜನಾಂಗದ ಗುರಿಕಾರ ಐತಪ್ಪಾರ್ ಗುಡಿ, ಸಹ ಗುರಿಕಾರ ದಿನಕರ್ ಕುಲ್ಕುಂದ ಹಾಗೂ ಇತರ ಪ್ರಮುಖರು ಉಪಸ್ಥಿತರಿದ್ದರು.